ಪ್ರತಿಭಟನಾ ನಿರತರ ಮೇಲೆ ಪೊಲೀಸರು ಗೋಲಿಬಾರ್ ನಡೆಸಿ ಇಬ್ಬರು ಅಮಾಯಕರ ಸಾವಿಗೆ ಕಾರಣವಾದ ಘಟನೆ ಕುರಿತಂತೆ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೊಲೀಸರೇ ಗೋಲಿಬಾರ್ ಮಾಡಿರುವುದು, ಅವರಿಂದಲೇ ತನಿಖೆ ನಡೆಸಿದರೆ ನ್ಯಾಯ ನಿರೀಕ್ಷಿಸಲು ಸಾಧ್ಯವಿಲ್ಲ. ಇದು ಕೇವಲ ಕಣ್ಣೊರೆಸುವ ತಂತ್ರ ಹಾಗೂ ವಿನಾಕಾರಣ ಗೋಲಿಬಾರ್ ಮಾಡಿದ ಪೊಲೀಸರನ್ನು ರಕ್ಷಿಸುವ ತಂತ್ರಗಾರಿಕೆ ಎಂದು ಅವರು ಹೇಳಿದರು. ಶುಕ್ರವಾರ ನನ್ನ ಭೇಟಿಗೆ ಅವಕಾಶ ನಿರಾಕರಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಕರ್ಫ್ಯೂ ಇರುವಾಗ ಮುಖ್ಯಮಂತ್ರಿ ಬರ್ತಾರೆ, ಉಪಮುಖ್ಯಮಂತ್ರಿ ಗೃಹ ಸಚಿವರು ಬರಬಹುದು, ಅಷ್ಟೇ ಅಲ್ಲ ಶೋಭಾ ಕರಂದ್ಲಾಜೆಗೆ ಅವಕಾಶ ನೀಡಲಾಗುತ್ತದೆ, ಆದರೆ ವಿಪಕ್ಷ ನಾಯಕರಿಗೆ ಮಾತ್ರ ಅವಕಾಶ ನಿರಾಕರಿಸಲಾಗುತ್ತದೆ. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ನಮ್ಮ ಅಧಿಕಾರ ಇದ್ದಾಗ ಗೋಲಿಬಾರ್ ನಡೆದಿಲ್ಲ. 5 ವರ್ಷದಲ್ಲಿ ಪೊಲೀಸರ ಬಳಿ ಗನ್ಗಳಿರುವುದೇ ಮರೆತು ಹೋಗಿತ್ತು. ಬಿಜೆಪಿಯವರು ರೈತರ ಮೇಲೆ ಗೋಲಿಬಾರ್ ನಡೆಸುತ್ತಾರೆ. ಇದೀಗ ಅಮಾಯಕರ ಮೇಲೆ. ಇದು ಸಂಪೂರ್ಣ ಸರ್ಕಾರದ ವೈಫಲ್ಯ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದರು. ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಆದರೆ ಚೀಫ್ ಮಿನಿಸ್ಟರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಬರ್ತಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಬರ್ತಾರೆ. ಅಂಡ್ ಶಿ ಕೇಮ್ ಹಿಯರ್ ಅಂಡ್ ಮೇಡ್ ಎ ಸ್ಟೇಟ್ಮೆಂಟ್ ಅಂಡ್ ಮೇಕ್ ಕರ್ಫ್ಯೂ ಇದ್ದಾಗ ಫಾಲ್ಸ್ ಅಲಿಗೇಷನ್ಸ್ ಎಗನೆಸ್ಟ್ ದಿ ಕಾಂಗ್ರೆಸ್ ಪೀಪಲ್. ಕರ್ಫ್ಯೂ ಇರುವಾಗ ವಾಟ್ ಈಸ್ ಶಿ? Is she representing Mangalore people? When she is allowed, the leader of the opposition is not allowed to visit. So it is at the instruction of the chief minister. When I was in power, I was chief minister. First of all, ಯಾವುದು ಗೋಲಿಬಾರ್ ನಡೀಲೇ ಇಲ್ಲ ನಮ್ಮ ಕಾಲದಲ್ಲಿ. ಬಂದೂಕುಗಳು ಇದಾವೆ ಪೊಲೀಸ್ನವ್ರ ಹತ್ರ ಅನ್ನೋದು ಮರ್ತೇ ಹೋಗಿತ್ತು ನಮಗೆ. ಈ ಯಡಿಯೂರಪ್ಪ ಬಂದಾಗಲೇ ಗೋಲಿಬಾರ್ ಆಗೋದು. ಯಾಕೆ ನಮ್ಮ ಕಾಲದಲ್ಲಿ ಯಾಕೆ ನಡೀಲ್ಲ, ಇವ್ರ ಕಾಲದಲ್ಲಿ ಯಾಕೆ ನಡೀತವೆ ಇವೆಲ್ಲ? ಅದಕ್ಕೆ ನಾನು ಹೇಳ್ತೀನಿ, ಇಟ್ ಇಸ್ ಎ ಟೋಟಲ್ ಫೇಲ್ಯೂರ್ ಆಫ್ ದಿ ಗವರ್ನಮೆಂಟ್. ರಾಜ್ಯದ ಜನತೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಾಳಿ ಸುದ್ದಿಗೆ ಕಿವಿಗೊಡದಂತೆ ಹೇಳಿದರು. ರೈತರ ದಿನಾಚರಣೆಯ ಜೊತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಈ ಸಂದರ್ಭ ಜನತೆಗೆ ನೀಡಿದರು. ನಾನು ಮಂಗಳೂರಿನ ಎಲ್ಲ ಜನತೆಯಲ್ಲಿ, ವಿಶೇಷವಾಗಿ ಕರ್ನಾಟಕದ ಎಲ್ಲ ಜನರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಮತ್ತು ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಕ್ಕೆ ಹೋಗಬೇಡಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ಕ್ರೈಸ್ತ ಬಾಂಧವರಿಗೆ ಮತ್ತು ರಾಜ್ಯದ ಜನರಿಗೆ ಅವರಿಗೆ ಶುಭ ಕೋರ್ತೇನೆ. ಹಾಗೇನೆ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ. ರೈತ ದಿನಾಚರಣೆ ಇವತ್ತು, ಅದರಿಂದ ಎಲ್ಲ ರೈತ ಬಾಂಧವರಿಗೆ ಶುಭಾಶಯ.